ವಿಸ್ಮಯ ಮ್ಯಾಜಿಕ್ ಫೌಂಡೇಶನ್ ಮಂಗಳೂರು ಮತ್ತು ರಾಮಕೃಷ್ಣ ಮಠ ಮಂಗಳೂರು ಇದರ ವತಿಯಿಂದ ರಾಷ್ಟ್ರೀಯ ಮ್ಯಾಜಿಕ್ ಡೇ ಸೆಲೆಬ್ರೇಷನ್ ಕಾರ್ಯಕ್ರಮವು ರಾಮಕೃಷ್ಣ ಮಠದ ಸ್ವಾಮಿ ವಿವೇಕಾನಂದ ಆಡಿಟೋರಿಯಂನಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾ ರಾಜೇಂದ್ರ ಕೆವಿ ಮತ್ತು ರಾಮಕೃಷ್ಣ ಮಠದ ಅಧ್ಯಕ್ಷರಾದ ಸ್ವಾಮಿ ಜಿತಕಾಮಾನಂದಜಿ ಅವರು ವಿನೂತನವಾಗಿ ಮ್ಯಾಜಿಕ್ ಮಾಡುವ ಮೂಲಕ ಉದ್ಘಾಟಿಸಿದರು. ಈ ಮಂತ್ರದ ಕೊಲ್ಲ ನೀವು ರೈಟ್ ಹ್ಯಾಂಡ್ ಅಲ್ಲಿ ಹಿಡ್ಕೊಳ್ಬೇಕು, ಬಲಗೈಯಲ್ಲಿ ಹಿಡ್ಕೊಳ್ಬೇಕು. ಆನಂತರ ಹಾಗೆ ಆಗುವುದಿಲ್ಲ. ನೀವೊಂದು ಮ್ಯಾಜಿಕ್ ಮಂತ್ರ ಹೇಳಬೇಕು. ಆ ಮಂತ್ರ ಆಬ್ರಕಡಬ್ರ ಅಂತ. ಆಬ್ರಕಡಬ್ರ. ಇನ್ನೊಮ್ಮೆ ಆಬ್ರಕಡಬ್ರ. ಈ ಮಂತ್ರದ ಕೊಲ್ಲನ್ನು 3 ಸಾರಿ ತಿರುಗಿಸ್ಬೇಕು. ಅದರ ಮೇಲೆ ತಿರುಗಿಸ್ಬಿಟ್ಟು ಮಂತ್ರದ ಕೋಲ್ ಅಂದ್ಕೊಡಿ. ಈಗ ತಾವು ಇಲ್ಲಿರುವಂತ ಈ ಕೆಂಪು ಕರ್ಚಿಫ್ ಏನಿದೆ ಅದನ್ನು ಎಳಿಬೇಕು ಸರ್. ಆ ಪ್ರಕಡ ಮೇಲೆ ಎಳಿ. ಆ ಪ್ರಕಡ ಬಡ ಎಳೆದ್ಬಿಡಿ. That's it. ಇಲ್ಲಿರುವಂತ ಒಂದು ಫೋಟೋ ಫ್ರೇಮ್ ಏನಿಲ್ಲ ಸಮುದ್ರ, ಇನ್ನೇನು ಹಾಕಿಲ್ಲ, ಅದನ್ನು ಏನು ಕಾಣಿಸ್ತಾ ಇಲ್ಲ. ಬರೀ ನೀವು ನೋಡಿದ್ರೆ ನಿಮ್ಮ ಮುಖವೇ ಕಾಣಬಹುದು, ಕನ್ನಡಿಯಾಗೆ ಕಾಣಿಸ್ತದೆ. ಅದನ್ನು ನಿಮ್ಗೆ ತೋರಿಸ್ಬಿಟ್ಟು ಇಲ್ಲಿರೋದು ಬಟ್ಟೆ ಇದ್ರ ಮೇಲೆ ಹಾಸ್ಬಿಟ್ಟು ಈಗ ಸ್ವಾಮೀಜಿ ಅವರು ಆ ಮಂತ್ರದ ಕೋಲನ್ನು ಇದರ ಮೇಲೆ 3 ಸಾರಿ ಹೀಗೆ ಮಾಡಬೇಕು. ಆ ಪ್ರಕಡಪರ ಹೇಳಬೇಕು. ಎಸ್, 1 2 3 ಸಾರಿ ಈ ಶಾಲನ್ನು ಹೀಗೆ ತೆಗಿಬೇಕಿದ್ರೆ ಈ ವೇಳೆ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾ ರಾಜೇಂದ್ರ ಕೆವಿ ಅವರು, ಮ್ಯಾಜಿಕ್ ಅನ್ನುವುದು ಮನೋರಂಜನೆಗೆ ಇರುವಂಥದ್ದು, ಅದು ಅವರ ಕೌಶಲ್ಯ. ಮ್ಯಾಜಿಕ್ ಕೌಶಲ್ಯವನ್ನ ಉಳಿಸಿಕೊಳ್ಳಲು ಕುದ್ರೋಳಿ ಗಣೇಶ್ ಬಹಳಷ್ಟು ಶ್ರಮ ಪಡ್ತಾ ಇದ್ದಾರೆ. ಇವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಮ್ಯಾಜಿಕ್ ಅದು ಒಂದು ಎಂಟರ್ಟೈನ್ಮೆಂಟ್ಗೆ ಇರುವಂಥದ್ದು. ಅದು ಕೆಲವೊಬ್ಬರ ಸ್ಕಿಲ್ಸ್. ಆದರೆ ಎಲ್ಲ ಟೈಮಲ್ಲೂ ಕೂಡ ನಾವು ಮ್ಯಾಜಿಕನ್ನು ನಾವು ನಂಬ್ಕೊಳ್ಳೋದಕ್ಕಾಗಲ್ಲ. ನಮ್ಮ ಏನು ಲೈಫ್ಸ್ಗಳನ್ನು ನಾವು ಕಾಪಾಡ್ಕೋಬೇಕು ಅಂದರೆ ನಮ್ಮ ಕೇರ್ಫುಲ್ ಆಗಿ ನಾವು ಇರಬೇಕಾಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ರಿಕ್ವೆಸ್ಟ್ ಮಾಡ್ಕೊಳೋದಿಷ್ಟೇ, ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ಗಳನ್ನು ನಾವು ನಮ್ಮ ಪರ್ಸನಾಲಿಟಿ ಒಳಗಡೆ ನಾವು ಇಂಬೈಬ್ ಮಾಡ್ಕೋಬೇಕು. ಈ ಮ್ಯಾಜಿಕ್ ಅನ್ನೋದು ಒಂದು ಕೂಡ ಅದನ್ನು ಉಳಿಸೋದಕ್ಕೆ ಏನು ಕುದ್ರೋಳಿ ಗಣೇಶ್ ಅವರು ಭಾಳ ದಿವಸಗಳಿಂದ ಎಫರ್ಟನ್ನು ಹಾಕ್ತಾ ಇದ್ದಾರೆ. ಯಂಗರ್ ಜನ್ರೇಷನ್ಗೂ ಕೂಡ ಆ ಒಂದು ಇಂಟ್ರೆಸ್ಟನ್ನು ಜನರೇಟ್ ಮಾಡೋಕ್ಕೆ ಕೆಲವೊಂದು ಶೋಸ್ಗಳನ್ನ ಇದನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇದು ಅಪ್ರಿಷಿಯೇಬಲ್. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ವತಿಯಿಂದ, ಎಂಟೈರ್ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ವತಿಯಿಂದ ಐ ಕಂಗ್ರ್ಯಾಚುಲೇಟ್ ವೆರಿ ಹಾರ್ಟಿಲಿ ಇದರೊಳಗಡೆ. ಬಳಿಕ ಇಂಡಿಯನ್ ಆರ್ಮಿಯ ಮಾಜಿ ಸೈನಿಕ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಮಾತನಾಡಿ, ರಾಮಕೃಷ್ಣ ಮಠದವರು ಜಾದುವಿನಂತಹ ಕಲೆಯನ್ನ ಬೆಳೆಸಲು ಪ್ರೋತ್ಸಾಹ ನೀಡಿರುವುದು ನಿಜಕ್ಕೂ ಮೆಚ್ಚುವಂತದ್ದು ಅಂತ ಹೇಳಿದರು. ನಮ್ಮಲ್ಲಿ ಜಾಗೃತಿಯನ್ನು ಉಂಟು ಮಾಡಲಿಕ್ಕೆ ಸದಾ ಪ್ರಯತ್ನಿಸುವಂಥ, ನಮ್ಮೆಲ್ಲರನ್ನ ಒಟ್ಟು ಮಾಡಿರುವಂಥ ಒಂದು ರೀತಿಯ ಜಾದುವೆ ಮಾಡಿದ್ದಾರೆ ರಾಮಕೃಷ್ಣಾಶ್ರಮದವರು. ಅಂತಹ ರಾಮಕೃಷ್ಣಾಶ್ರಮದ ನೇತೃತ್ವ ವಹಿಸಿರುವಂಥ ಪೂಜ್ಯ ಜಿತಕಾಮಾನಂದ ಮಹಾರಾಜಿಯವರಿಗೆ ಈ ಸಂದರ್ಭದಲ್ಲಿ ಸಮಸ್ತ ಮಂಗಳೂರಿನ ನಾಗರಿಕ ಜನರ ಪರವಾಗಿ ಅತ್ಯಂತ ಶ್ರದ್ಧಾಭಕ್ತಿಯ ಗೌರವದ ಪ್ರಣಾಮಗಳನ್ನು ಸಲ್ಲಿಸ್ತಾ, ಮತ್ತು ವಿಶೇಷವಾಗಿ ಇಡೀ ರಾಷ್ಟ್ರದಲ್ಲೇ ಆಗ್ತಾ ಇಲ್ಲ ಈ ರೀತಿಯ ಕಾರ್ಯಕ್ರಮ. ನಾವು ಇದನ್ನು ರಾಷ್ಟ್ರೀಯ ಜಾದು ದಿನಾಚರಣೆ ಅಂತ ಮಾಡಿದರೂ ಕೂಡ PC ಸರ್ಕಾರ ಮತ್ತು ಅವರ ಕೊಡುಗೆಯನ್ನು ಸ್ಮರಿಸಿಕೊಂಡು ಪದ್ಮಶ್ರೀ ಪುರಸ್ಕೃತರು. ಆದರೆ ಜಾದುಗಾಗಿ ನಾವೇನು ಮಾಡ್ತಾ ಇಲ್ಲ. ಆದರೆ ರಾಮಕೃಷ್ಣಾಶ್ರಮದಲ್ಲಿ ಇವತ್ತು ಮಂಗಳೂರಿನಲ್ಲಿ ದೇಶದಲ್ಲೇ ವಿಶಿಷ್ಟವಾಗಿ ಈ ಒಂದು ಕಲೆಯನ್ನು ಪ್ರಚಾರ ಪಡಿಸಬೇಕಾಗಿ ಏನು ಅವಕಾಶ ಮಾಡಿಕೊಟ್ಟಿದ್ದೀರಿ, ಅದಕ್ಕಾಗಿ ತಮಗೆ ವಿಶೇಷವಾದ ಧನ್ಯವಾದಗಳನ್ನು ಹೇಳ್ತಾ, ಕಾರ್ಯಕ್ರಮದಲ್ಲಿ ಹಿರಿಯ ಜಾದುಗಾರ ಪ್ರೊಫೆಸರ್ ಮಾಧವ ಕಾಸರಗೋಡು ಅವರಿಗೆ ಇಂದ್ರಜಾಲಿಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಗೌರವ ಸ್ವೀಕರಿಸಿ ಮಾತನಾಡಿದ ಅವರು ಧನ್ಯವಾದಗಳನ್ನು ಅರ್ಪಿಸಿದರು. ನಾನು 7ನೇ ಕ್ಲಾಸಿನಲ್ಲಿರುವಾಗ ನಾನು ಮ್ಯಾಜಿಕ್ಸ್ ಕೊಟ್ಟಿದ್ದೆ. 5ನೇ ಕ್ಲಾಸು 6ನೇ ಕ್ಲಾಸಿನಲ್ಲಿರುವಾಗ ನಮ್ಮ ಶಾಲೆಗೆ ಯಾರೋ ಜಾದೂಗಾರರು ಬಂದಿದ್ದರು. ಅವರು ಮ್ಯಾಜಿಕ್ ಮಾಡಿದರು. ಅದು ಯಾಕೆ ನಾನು ಮಾಡಬಾರ್ದು ಅಂತ ಯೋಚನೆ ಮಾಡಿ ನಾನು ಕೂಡ ಅಂಥ ಕೆಲವು ಐಟಮ್ಸ್ಗಳನ್ನು ಮಾಡಿ 7ನೇ ಕ್ಲಾಸಿನಲ್ಲಿ ಒಂದು ಸಲ ಪ್ರೋಗ್ರಾಮ್ ಕೊಟ್ಟಿದ್ದೆ. ಅದೊಂದು ಕಾಂಪಿಟೇಷನ್ ಆಗಿತ್ತು. ಬೇರೆ ಬೇರೆ ಕಲೆಯನ್ನು ಪ್ರದರ್ಶಿಸಬಹುದಾಗಿತ್ತು. ಅದರಲ್ಲಿ ನನಗೆ 2nd ಪ್ರೈಸ್ ಬಂದಿತ್ತು. ಅಂದರೆ ಇವತ್ತು ಸೀನಿಯರ್ PC ಸರ್ಕಾರ ಇದ್ದಾರಲ್ಲ, ಅವರ ಈಗ ನೀವು ಗ್ರಹಿಸಿರ್ಬೋದು, PC ಸರ್ಕಾರ ಸೀನಿಯರ್, ಅವರ ಜನ್ಮದಿನವನ್ನು ಆಚರಿಸ್ತಾ ಇದ್ದೇವೆ ನಾವು. ಕಾರ್ಯಕ್ರಮದಲ್ಲಿ ಖ್ಯಾತ ಜಾದುಗಾರ ಕುದ್ರೋಳಿ ಗಣೇಶ್, ಅಪೂರ್ವ ಮಳಿ ಸೇರಿದಂತೆ ಪ್ರಸಿದ್ಧ ಜಾದುಗಾರರಿಂದ ಜಾದು ಪ್ರದರ್ಶನ ನಡೆಯಿತು.
ಈ ವೇಳೆ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಮತ್ತು ಸಾಂಸ್ಕೃತಿಕ ವಿಭಾಗದ ಸಹಾಯಕ ನಿರ್ದೇಶಕ ರಾಜೇಶ್ ಬಿ, ಕಾರ್ಡೋಲೈಟ್ ಸ್ಪೆಷಾಲಿಟಿ ಕೆಮಿಕಲ್ಸ್ ಇಂಡಿಯಾ ಇದರ ಜನರಲ್ ಮ್ಯಾನೇಜರ್ ದಿವಾಕರ್ ಕದ್ರಿ, ವಿಸ್ಮಯ ಮ್ಯಾಜಿಕ್ ಫೌಂಡೇಶನ್ ಮಂಗಳೂರು ಇದರ ಕನ್ವೀನರ್ ಕುದ್ರೋಳಿ ಗಣೇಶ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ನಾಗರಾಜ್, ವಿ4 ನ್ಯೂಸ್, ಮಂಗಳೂರು.